ರಾಶಿ ಪ್ರವೇಶ स्वस्ति भिरति दुर्गाणि विश्वा ओष्टवृत्ते बहुलान पूर्वे भवातो कामो स्वामतो पुत्रं द्रवेन्द्र विष्णोरवसत्यरेण नागस्य पृष्ठमपि संवसानो वैष्णवीं लोकहितमादयन्ताम् ಪ್ರಥಮ ಬಾರಿಗೆ ಈ ಪರಶುರಾಮ ಸೃಷ್ಟಿಯಿಂದ ಮೊದಲುಗೊಂಡು ಭಾರತದಾದ್ಯಂತ ಬರಗಾಲದ ಭೀತಿಯ ಒಂದರ್ಥದ ಭಯ ನಮ್ಮೆಲ್ಲರ ಮನಸ್ಸಿಗೆ ವ್ಯಕ್ತವಾಗಿದೆ. ನಾವು ನಗರದಲ್ಲಿರುವವರು, ಹಳ್ಳಿಗಳಲ್ಲಿರುವವರ ಒಂದು ಮಾತು ಬಹುಶಃ ನಿನ್ನೆ ನೆನಪಾಗ್ತದೆ ನನಗೆ. ಕಟೀಲ್ನ ಪಕ್ಕದಲ್ಲಿ ದಯಾನಂದ ಕಟೀಲ್ ಅವರು 3 ಬೆಳೆ ಬೆಳೆಯುವಂಥವರ ಗದ್ದೆಗಳು ಪರಂಪರೆಯಿಂದ. ಉಜದ ಕಂಡ ಅಂತ ಹೇಳ್ತಾರೆ. ಕತೆ ಕಂಬಳದಲ್ಲೂ ಇತ್ತು ಉಜದ ಕಂಡ. ವರ್ಷ ಇಡೀ ಉಜವನ್ನು ಕೊಡುವಂಥದ್ದು. ಪ್ರಪ್ರಥಮ ಬಾರಿಗೆ ಪಂಪ್ಸೆಟ್ನಿಂದ ನೀರು ಹಾಕಿ ನೇಜಿ ನೆಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ ಅದು ಮುಂದಿನ ಸನ್ನಿವೇಶದ್ದು ಗೊತ್ತಿಲ್ಲ. ಆದರೆ ನಾವಿಷ್ಟೇ ಏನು ಮಾಡಬಹುದು ಅಂತ ಹೇಳಿದರೆ ಸರ್ವಶಕ್ತನಾದಂತಹ ಆ ಭಗವಂತನನ್ನು, ನಾವೆಲ್ಲರೂ ಆರಾಧಿಸುವಂಥ ಭಗವಂತನನ್ನು, ನಮ್ಮ ಮನೆಯ ಇಷ್ಟಾರ್ಥದ ವ್ಯವಸ್ಥೆಗಳ ನೆಲೆಗಳಲ್ಲಿರುವಂಥ ಸರ್ವಶಕ್ತನನ್ನು, ಅವರಿಗಿರುವಂಥ ಭೇದಭಾವದ ಪ್ರಶ್ನೆ ಇಲ್ಲ. ಯಾಕಂದರೆ ಪ್ರಕೃತಿ, ಆಕಾಶ, ಸಮುದ್ರ, ಗಾಳಿ, ನೀರು, ಪಂಚಭೂತಗಳು ಎಲ್ಲರಿಗೂ ಸಮಾನವಾದವು. ಈ ನೆಲೆಯಲ್ಲಿ ಸರ್ವರ ಪರವಾಗಿ ವಿಶೇಷವಾಗಿ ವಿಪ್ರಬಂಧುಗಳಲ್ಲಿ ಕದ್ರಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅರ್ಚಕ ಬಂಧುಗಳ ಪರಿಪೂರ್ಣವಾದಂಥ ಸಹಕಾರ ಮತ್ತು ಸಹಯೋಗದೊಂದಿಗೆ ನಾವು ರುದ್ರ ಸಮಿತಿ ಭಾರತಿ ಕಾಲೇಜು, ರುದ್ರ ಪಾರಾಯಣ ಮಿತ್ರರು, ಶಿವಳ್ಳಿ ಸಂಪದ, ಶಿವಳ್ಳಿ ಸ್ಪಂದನ ಅಥವಾ ಬೇರೆ ಬೇರೆ ಎಲ್ಲ ವಿಭಾಗಗಳು, ಸ್ಥಾನಿಕ ಸುಬ್ರಹ್ಮಣ್ಯ ಸಭಾದ ಬಂಧುಗಳು, ಹವಿಕ ಸಮಾಜದ ಬಂಧುಗಳು, ಕೋಟ, ಶಿವಳ್ಳಿ, ಕೋಟೇಶ್ವರ, ಸ್ಥಾನಿಕ, ಶಿವಳ್ಳಿ ಸಭಾ, ಹೀಗೆ ಬೇರೆ ಬೇರೆ ನೂರಾರು ವಿಪ್ರ ಬಂಧುಗಳು ಸೇರಿಕೊಂಡು ಸರ್ವರ ಪರವಾಗಿ ಸರ್ವಶಕ್ತನಲ್ಲಿ ನಾವು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ, ಈಗಾಗಲೇ ರವಿ ಅಡಿಗರ ಮಾತಿನಂತೆ ಜಗತ್ತಿನೆಲ್ಲೆಡೆ ಗೊತ್ತು ಶಾಂತಿ ನೆಲೆಸಬೇಕು. ಜಗತ್ತಿನೆಲ್ಲೆಡೆ ಸರ್ವ ಸಸ್ಯಶ್ಯಾಮಲೆಯಾಗಿ ಭೂಮಿ ಕಂಗೊಳಿಸುವಂತೆ ಭಗವಂತ ಅನುಗ್ರಹಿಸಬೇಕು. ಮೇಘ ಸ್ಫೋಟದ ಬದಲು ಮೇಘದ ಒಂದಿಗೆ ನಮ್ಮ ಬದುಕು ಜೀವನಾಧಾರಕ್ಕೆ ವಿಶೇಷವಾಗಿ ರೈತರಿಗೆ ಕೃಷಿ ಸಂಸ್ಕೃತಿ ಮತ್ತು ಋಷಿ ಸಂಸ್ಕೃತಿ ಪೇಜಾವರ್ಷಿಗಳು ಯಾವತ್ತೂ ಹೇಳುವಂಥದ್ದು. ಆ ಎಲ್ಲ ಸಂಸ್ಕೃತಿಗಳಿಗೆ ಶಕ್ತಿ ನೀಡಬೇಕು ಅಂತ ಸರ್ವಶಕ್ತರ ಪರವಾಗಿ, ಸರ್ವ ವಿಪ್ರರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಸರ್ವ ಜನರ ಪರವಾಗಿ, ಇಲ್ಲಿಯ ಅರ್ಚಕ ಎಲ್ಲರ ಪರವಾಗಿ ಈ ಗಂಗಾ ಭಾಗೀರಥಿಯ ಸಾನ್ನಿಧ್ಯದಲ್ಲಿ, ಜಟೆಯ ಮೇಲ್ಗಡೆ ಈಶ್ವರನ ಸಾನ್ನಿಧ್ಯದಲ್ಲಿ, ಈ ಗಂಗೆಯ ಸನ್ನಿಹಿತವಾದಂಥ ಈ ಪವಿತ್ರ ಸ್ಥಳದಲ್ಲಿ ನಾವೆಲ್ಲರೂ ಸೇರಿ ಇದನ್ನು ಪಾರಾಯಣವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆರಂಭದಲ್ಲಿ ಗುರುವಂದನೆ, ತದನಂತರ ಗಣಪತಿ ಪ್ರಾರ್ಥನೆ, ತದನಂತರ ಸರಸ್ವತಿ ಪ್ರಾರ್ಥನೆ, ಅಥರ್ವಶೇಷ ಒಂದು ಆವರ್ತನ, ನಂತರ ರುದ್ರ, ನಮಕ ಮತ್ತು ಚಮಕ ಆವರ್ತನ, ಪರ್ಜನ್ಯ ಜಪ ಆವರ್ತನ, ವರ್ಣ ಸೂಕ್ತ, ವಿಷ್ಣು ಸಹಸ್ರನಾಮ ಆವರ್ತನ, ಐಕ್ಯ ಮಂತ್ರ ಮತ್ತು ಮುಕ್ತಾಯ ಅಂತ ಒಂದಿಗೆ ನಾವು ವರ್ಣದೇವರ ಪ್ರೀತಿಯರ್ಥ ಪರ್ಜನ್ಯ ಜಪವನ್ನು ಭಗವಂತನಿಗೆ ಸಮರ್ಪಿಸಲಿಕ್ಕಿದ್ದೇವೆ. ಕದ್ರಿ ದೇವಳದ ಆಡಳಿತ ಮುಖ್ಯಸ್ಥರಾದ ಎ.ಜೆ. ಶೆಟ್ಟಿ ಮತ್ತು ಆಡಳಿತ ಬಂಧುಗಳು, ಕದ್ರಿ ದೇವಳದ ತಂತ್ರಿಗಳಾದಂಥ ವಿಠಲದಾಸ ತಂತ್ರಿಗಳು, ಇಲ್ಲಿಯ ವಿಶೇಷವಾಗಿ ವೇದ ಪಂಡಿತರಾದಂಥ ಡಾಕ್ಟರ್ ಪ್ರಭಾಕರ್ ಇವತ್ತು ಅವರು ಕಾಶಿಯಲ್ಲಿದ್ದಾರೆ. ಮತ್ತು ಇಲ್ಲಿಯ ಅರ್ಚಕ ಬಂಧುಗಳು ಎಲ್ಲ ಲೋಕಗಳ ಪರವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ನಮ್ಮೆಲ್ಲ ಈ ಮಂತ್ರ ಪುಷ್ಪಗಳನ್ನು ಎಲ್ಲರ ಪರವಾಗಿ, ಲೋಕದ ಸುಭಿಕ್ಷೆ ಪರವಾಗಿ
ನಾವು ಸಮರ್ಪಿಸ್ತಾ ಇದ್ದೇವೆ. ಆಡಳಿತ ನಮ್ಮನ್ನು ಆಳುವಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಭಗವಂತ ಸುಭಿಕ್ಷೆಯ ನೆಲೆಯಲ್ಲಿ ಶೋಭೆಯನ್ನು ನಿವಾರಿಸುವಂಥ ಮನೋಪ್ರವೃತ್ತಿಯನ್ನು ನೀಡಲಿ. ಇಂತಹ ಯಾವುದೇ ಪರಿಸ್ಥಿತಿಗಳನ್ನು ನಿಭಾಯಿಸುವಂಥ ಶಕ್ತಿಯನ್ನು ನಮ್ಮ ಸರ್ಕಾರಕ್ಕೆ, ನಮ್ಮ ಜನಪ್ರತಿನಿಧಿಗಳಿಗೆ ದೇವರು ನೀಡಲಿ. ನಮ್ಮೆಲ್ಲರಿಗೂ ಮನಸ್ಸಿಗೆ, ಬದುಕಿಗೆ ಶಾಂತಿಯನ್ನು, ಸುಖ ಸಮೃದ್ಧಿಯನ್ನು ನೀಡಲಿ ಅಂತ ಹೇಳ್ತಾ ಮಂಜುನಾಥ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಹರ ಹರ. ಪರಶುರಾಮ ಷಷ್ಠಿಯ ತುಳುನಾಡಿನ ಜನರಿಗೆ, ನಮಗೆ ಒಂದರ್ಥದ ಎಲ್ಲರಲ್ಲೂ ಅವ್ಯಕ್ತವಾದಂಥ ಭಯ ನಿರ್ಮಾಣ. ಯಾಕಂದರೆ ಪ್ರಪ್ರಥಮ ಬಾರಿಗೆ ಬರಗಾಲದ ಒಂದು ಲಕ್ಷಣವನ್ನು ನಾವು ಕಾಣುವಂಥ ಒಂದು ಪರಿಸ್ಥಿತಿ. ಭಗವಂತ ಇವತ್ತು ಸಂಕ್ರಾಂತಿ, ಮಳೆಯಿಂದ, ನೆರೆಯಿಂದ ನದಿ ತೊರೆಗಳು, ಗದ್ದೆಗಳು ಉಕ್ಕಿ ಹರಿತಾ ಇರಬೇಕಾದಂಥ ಒಂದು ಸಂದರ್ಭ. ಯಾರೋ ಹಿರಿಯರು ಹೇಳ್ತಾಯಿದ್ರು ಕಟೀಲು ಪರಿಸರದಲ್ಲಿ, ಉಜದ ಕಂಡಡ್ಲ ನನ್ನಲ್ಲ ಉಜ ಶುರುವಾತಿಗಿ ಪಂಪುಡು ನೀರು ಬಿಡ್ದು ಬುಡದೆಪ್ಪುನ ಪರಿಸ್ಥಿತಿ ಬೈದಂಡು ಅಂತ ಹೇಳ್ಕೊಂಡು ಕಟೀಲಿನಲ್ಲಿ ನಮ್ಮ ದಯಾನಂದ ಕಟೀಲ್ ಅವರು ಹೇಳಿದ ಮಾತು. ಅವರ ತಾಯಿ ತುಂಬ ಅವರ ಜನ್ಮದ ನೋಡಲಿಲ್ಲ ಅಂತೆ. ನಾವೇನು ಮಾಡಬಹುದು? ಎಲ್ಲ ಕಡೆಯಲ್ಲಿ ಕ್ಷೋಭೆ ಇರುವಾಗ ನೀರಿಗೆ ತತ್ವಾರ ಬಂದರೆ, ಅದರಲ್ಲೂ ಈ ಮಂಜುನಾಥನ ಕ್ಷೇತ್ರದಲ್ಲಿ, ಅದರಲ್ಲೂ ಈ ಗೋಮುಖದಲ್ಲಿ ನಿರಂತರವಾಗಿ ಹರಿಯುವಂಥ ಈ ಭಗವಂತನ ನೀರಿನ ಸಾನ್ನಿಧ್ಯದಲ್ಲಿ ಭಗವಂತನನ್ನೇ ಮೊರೆ ಇಡಬೇಕು ಎನ್ನುವಂಥ ಒಂದು ಸಂಕಲ್ಪದಿಂದ ಕದ್ರಿ ದೇವಳದ ಆಡಳಿತ ಮಂಡಳಿ, ಇಲ್ಲಿಯ ಅರ್ಚಕ ವೃಂದಗಳು, ತಂತ್ರಿಗಳು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಎಲ್ಲ ವಿಪ್ರಬಂಧುಗಳ ಪರವಾಗಿ, ವಿಪ್ರಬಂಧುಗಳು ಸರ್ವ ಜನರ ಪರವಾಗಿ ಇವತ್ತು ಆ ಭಗವಂತನನ್ನು ವರ್ಣಪ್ರೀತ್ಯರ್ಥ, ಯಾಕಂದರೆ ಮೇಘಸ್ಫೋಟ ಆಗಿ ಅಲ್ಲ, ಮಳೆ ಇಳೆಯಾಗಿ ಇಳಿದು ಬಾಯಿ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ತೊಡೆಯಿಂದ ಅಂತ ಕವಿ ಕಲ್ಪನೆಯಂತೆ ಈ ಭೂಮಿಗೆ ನಮಗೆ ಬೇಕಾದಂಥ ನೀರಿನ ಸಂರಕ್ಷಣೆಯನ್ನು ನೀಡಬೇಕು. ಋಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಅಂತ ಪೂಜಾವರ್ಷಗಳು ಏನು ಹೇಳ್ತಾ ಇದ್ದಾರೆ. ಕೃಷಿ ಸಂಸ್ಕೃತಿ ಇದ್ದರೆ ಮಾತ್ರ ಋಷಿ ಸಂಸ್ಕೃತಿ ಇರ್ಬೋದು. ಋಷಿ ಸಂಸ್ಕೃತಿ ಇದ್ದರೆ ಮಾತ್ರ ದೇಶದಲ್ಲಿ ಕ್ಷೋಭೆ ಇಲ್ಲದೆ ಆಳಬಹುದು ಅಂತ ಹೇಳುವ ಸಂಕಲ್ಪದೊಂದಿಗೆ ಸಮಸ್ತ ವಿಪ್ರ ಬಾಂಧವರು, ಪ್ರತಿಷ್ಠಾನದ ಬಂಧುಗಳು, ಕಲ್ಕೂರು ಪ್ರತಿಷ್ಠಾನಗಳು, ಕದ್ರಿ ದೇವಳದ ಆಡಳಿತ ಮಂಡಳಿ, ರುದ್ರ ಸಮಿತಿ, ಭಾರತೀಯ ಕಾಲೇಜು ನಂತೂರು, ರುದ್ರ ಪಾರಾಯಣ ಮಿತ್ರರು, ಶಿವಳ್ಳಿ, ಕೋಟ, ಕೋಟೇಶ್ವರ, ಸ್ಥಾನಿಕ, ಕರಾಡ, ದೇಶಸ್ಥ, ಚಿಕ್ಪವನ್, ಹೀಗೆಲ್ಲ ಬ್ರಾಹ್ಮಣ ವರ್ಗದ ಬಂಧುಗಳು, ವಿಪ್ರರು ಒಂದಷ್ಟು ಜನ ಸೇರಿಕೊಂಡು ವೇದ ಪಾರಾಯಣದೊಂದಿಗೆ ನಾವಿಲ್ಲಿ ಭಗವಂತನನ್ನು ಸ್ತುತಿಸುವ ಕೆಲಸವನ್ನು ಮಂಜುನಾಥ ದೇವರ ಈ ಕೆರೆಯ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಗುರುವಂದನೆಯೊಂದಿಗೆ, ಗಣಪತಿ ಪ್ರಾರ್ಥನೆಯೊಂದಿಗೆ, ಸರಸ್ವತಿ ಪ್ರಾರ್ಥನೆಯೊಂದಿಗೆ ಅಥರ್ವಶೀರ್ಷ, ರುದ್ರ ನಮಕ ಚಮಕ, ಪರ್ಜನ್ಯ ಜಪ, ವಿಷ್ಣು ಸಹಸ್ರನಾಮ ಐಕ್ಯ ಮಂತ್ರದೊಂದಿಗೆ ನಮ್ಮೆಲ್ಲ ಮಂತ್ರ ಪುಷ್ಪಗಳನ್ನು ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ನಾವು ಯಾರ ಹತ್ರ ಬೇಡಬಹುದು ಅಂತೇಳಿದರೆ ಭಗವಂತನಲ್ಲಿ ಮಾತ್ರ, ಭಗವಂತನಲ್ಲಿ ಬೇಡ್ತಾ ಇದ್ದೇವೆ. ಭಗವಂತ ಈ ಭೂಮಿಗೆ ಇಳೆಗೆ ನೀವು ಮಳೆಯಾಗಿ ತಂಪನ್ನು ನೀಡು, ಈ ಭೂಮಿಯನ್ನು ಸಸ್ಯಶ್ಯಾಮಲಿಯಾಗಿ ಕಂಗೊಳಿಸುವಂತೆ ಮಾಡು. ಮೇಘ ಸ್ಫೋಟ, ಸುನಾಮಿ ಬೇಡ, ಭೂಕಂಪ ಬೇಡ, ಯುದ್ಧ ಬೇಡ. ಆದರೆ ನಾವು ಸಾತ್ವಿಕ ಬದುಕುವ ರೀತಿಯಲ್ಲಿ ನಾವೇನೋ ಒಂದಷ್ಟು ಪ್ರಕೃತಿಯನ್ನು ನಾಶ ಮಾಡಿದ್ದೇವೆ, ಒಂದಷ್ಟು ಹಾಳು ಕೆಲಸವನ್ನು ಮಾಡಿದ್ದೇವೆ. ನಮಗೆ ಕ್ಷಮೆಯನ್ನು ನೀಡು. ನಮ್ಮನ್ನು ಆಡಳಿತ ಮಾಡುವಂಥ ಆಡಳಿತ ಬಂಧುಗಳಿಗೆ, ಜನಪ್ರತಿನಿಧಿಗಳಿಗೆ ಒಳ್ಳೆಯ ಚಿಂತನೆಯನ್ನು ನೀಡುತ್ತಾ ಈ ಲೋಕವನ್ನು ಸುಭಿಕ್ಷೆಯಾಗಿರುವಂತೆ ಮಾಡು. ಇಂತಹ ಸಂದರ್ಭದಲ್ಲೂ ಜನರನ್ನು ಒಂದರ್ಥದಲ್ಲಿ ಸಮಾಧಾನ ಚಿತ್ತವಾಗಿ ಒಂದು ತೆಗೆದುಕೊಂಡು ಹೋಗುವಂಥ ಒಂದು ಶಕ್ತಿಯನ್ನು ನಮ್ಮ ಜನಪ್ರತಿನಿಧಿಗಳಿಗೆ, ಆಡಳಿತ ವರ್ಗದವರಿಗೆ ನೀಡು ಎನ್ನುವಂಥ ಸಂಕಲ್ಪ ಇವತ್ತಿನ ಒಂದು ರುದ್ರ ಪಾರಾಯಣ ಮತ್ತು ವಿಶೇಷವಾಗಿ ಪರ್ಜನ್ಯ ಜಪದ ನಮ್ಮ ಉದ್ದೇಶ. ವಿಪ್ರ ಬಾಂಧವರ ಯಾವತ್ತೂ ನಾವು ಹೇಳುವಂತೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಎನ್ನುವಂಥದ್ದು ನಮ್ಮ ಉದ್ದೇಶ ಅಂತ ಹೇಳ್ತಾ ನಾವು ಎಲ್ಲ ಚಿಂತನೆಗಳನ್ನು ಮಂಜುನಾಥ ದೇವರ ಸಾನ್ನಿಧ್ಯದ ಮುಖಾಂತರ ಸರ್ವಶಕ್ತನಿಗೆ ನಾವು ನಮ್ಮ ಸರ್ವಶಕ್ತನಿಗೆ ಸಮರ್ಪಿಸ್ತಾ ಇದ್ದೇವೆ ಅಂತ ಹೇಳ್ತಾ ವರ್ಣದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.